ದಕ್ಷಿಣ ಕನ್ನಡ ಜಿಲ್ಲೆಡೆ ಸೋಮವಾರ ಬೈಯಾಡು ಜಿಲ್ಲಾ ವರದಿ ಪ್ರಕಾರ 23 ಜನಕ್ಕೂ ಕೊರೋನಾ ಸೋಂಕು ದೃಢ ಆಗಿದೆ. 5 ಜನ ಚಿಕಿತ್ಸೆ ಪೂರೈಸಿದ ಆಸ್ಪತ್ರೆ ಬಿಡುಗಡೆ ಆಗಿದೆ. ಜೂನ್ 14-17 ಪೆರಪ ಲಾಕ್ಡೌನ್ ಆಪಡೋ ಪಂಪಿನ ಸುದ್ದಿಲು ನಿರಾಧಾರ. ಸ್ವತಃ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪರೇ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟು ನನ್ನ ಲಾಕ್ಡೌನ್ ಆಪುಜಿ ಪಂಡದು ತೆರಿಪಾದಿರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರ ಕೊರೋನಾ ಸೋಂಕಿತರ ಸಂಖ್ಯೆ 23 ಏರಿಕೆಯಾಗಿದೆ. 23 ಜನಕ್ಕೆ ಕೊರೋನಾ ಸೋಂಕು ದೃಢ ಆತದು. ಇನ್ನಿಟ್ಟು 22 ಜನ ಸೌದಿ ಅರೇಬಿಯಾದ ಬತ್ತದ ಕ್ವಾರಂಟೈನ್ ಉಪ್ಪುನಗಳು. 22 ಜನಟ್ಟು 4 ಪುಂಜೋಲು, 18 ಜನ ಆಂಜೋಲು. ಈ ಪೈಕಿ 3 ಜನ ಬಂಜಿನ ಪುಂಜೋಲು. ಒರಿ ರೋಗಿ ಸಂಖ್ಯೆ 5,000 ಆಸ್ಪತ್ರೆ ಸಂಪರ್ಕ ಇತ್ತಿನಾರು. 23 ಜನನ್ನ ಕುಡ್ಲ ಸರ್ಕಾರಿ ವೆಲ್ನಕ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಾದರು. ಸೋಮವಾರ ಬಯಗ್ 5 ಜನ ಚಿಕಿತ್ಸೆ ಪೂರೈಸಾದ ಆಸ್ಪತ್ರೆಯದು ಬಿಡುಗಡೆಯಾದರು. ಕರ್ನಾಟಕ ರಾಜ್ಯದ ಸೋಮವಾರ 213 ಸೋಂಕಿತರ ಸಂಖ್ಯೆ ಏರಿಕೆಯಾದನು. ದಕ್ಷಿಣ ಕನ್ನಡ ಜಿಲ್ಲೆಯ ಇತ್ತೆ ಒಟ್ಟು 123 ಜನ ಸಕ್ರಿಯವಾದ ಚಿಕಿತ್ಸೆ ಉಳ್ಳರು. ಅಂಚಿನ ಏರೊಂದುಪ್ಪನ ಸೋಂಕಿತರನ ಸಂಖ್ಯೆದ ಪಿರೌಡೆ ಜೂನ್ 14 ಬೊಕ್ಕ ಪೆರಪ ಲಾಕ್ಡೌನ್ ಆಪುನ್ ಪಂಪಿನ ಸುದ್ದಿಲ್ಲ ಬಾರಿ ಜೋರುಡೆ ಕೇನೊಂದುಂಡು. ಆಡ ಮುಖ್ಯಮಂತ್ರಿ BS ಯಡಿಯೂರಪ್ಪರು ಇನ್ನತ ಬಗೆದು ಸ್ಪಷ್ಟನೆ ಕೊಡ್ದು ನನ್ನ ಓವೇ ಲಾಕ್ಡೌನ್ ಇಜ್ಜಿ ಪಂಡ ತೆರಿಪಾದರು. ಕೊರೋನಾ ಸಂಖ್ಯೆಡು ಏರಿಕೆ ತೋಚಿಂಡಲ ನಿಯಂತ್ರಣದ ಗತಿ ವಿಧಾನಲ್ಲ ಜನಕ್ಲೆ ಗೊತ್ತಾಯಿನ ದಾತ್ರ ಪೋಡಿನಂಚಿನ ವಿಷಯ ಇಚ್ಚಿ. ಆಡ ಮುನ್ನೆಚ್ಚರಿಕೆ ಮಾತ್ರ ದಿಂಜ ಅಗತ್ಯ. ಮಾತಾರಿತಿದ ಮುನ್ನೆಚ್ಚರಿಕೆಡು ಜಾಗೃತೆಡು ನಮ್ಮ ಕೆಲಸಲೇನು ಮಲ್ಪನೆಟ್ಟು ವಾ ತೊಂದರೆಲ್ಲ ಆ ಒಂದು ಪಂಪಿನ ನಂಬಿಕೆಡು ನಮ್ಮ ದುಂಬೈರಡಾತಂಡು.